الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل وسلم على رسولك سيدنا محمد وعلى آل سيدنا مولانا محمد. اللهم أوصل وبلغ مثل ثواب ما كرهناه من القرآن العظيم هذه هدية واصلة ورحمة نازلة وبركة شاملة بعد القبول منا إلى حضرة النبي المصطفى محمد صلى الله عليه وسلم وإلى أرواح آبائه وإخوان من الأنبياء والمرسلين وإلى أرواح أهل الخير والطاعة كلهم أجمعين خصوصا منهم إلى حضرة صاحب الكرامات والمقامات السيد محمد الشريف المدني قدس الله تعالى سره العزيز. اللهم بحقهم وبجاههم وبفضلهم يسر أمورنا وبلغ مرامنا وعد ديوننا واشف أمراضنا. اللهم اجعل هذا الشهر الشريف العظيم شاهدا لنا لا شاهدا علينا واجعله حجة لنا لا حجة علينا. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. سبحان ربك رب العزة عما يصفون وسلام على المرسلين والحمد لله رب العالمين. ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹೊಸಕುರಲ್ ಬಳಗದ ವತಿಯಿಂದ ಕಳೆದ ಕೆಲವು ವರ್ಷಗಳಿಂದ ಈ ಪರಿಸರದಲ್ಲಿ ಇಫ್ತಾರ್ ಕೂಟವು ನಡೆಯುತ್ತಿದೆ. ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟು ಪ್ರಾರಂಭವಾಗಿ ಸಾಧಾರಣ 7 ವರ್ಷಗಳು ಸಂದಾಯವಾದಂಥ ಈ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಬಹುಶಃ ಇಡೀ ಮಂಗಳೂರಿನ ದಕ್ಷಿಣ ಭಾಗದಲ್ಲಿಯೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಪ್ರಾರಂಭವಾದ ಈ 7 ವರ್ಷಗಳಲ್ಲಿ ಬಹಳಷ್ಟು ಮುಖ್ಯವಾದಂಥ ಒಂದು ಧ್ಯೇಯ ಸಮಾಜದಲ್ಲಿರುವಂಥ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ವಿವಾಹವನ್ನು ನೆರವೇರಿಸಿಕೊಟ್ಟು ಸಾಧಾರಣ 70ಕ್ಕಿಂತಲೂ ಅಧಿಕ ಹೆಣ್ಣು ಮಕ್ಕಳನ್ನು ಈ ಸಮುದಾಯದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತೆ ಮಾಡಿದಂಥ ಒಂದು ಹೆಗ್ಗಳಿಕೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ಗಿದೆ. ಸರ್ವಧರ್ಮೀಯರನ್ನು ಒಳಗೊಂಡು ಈ ಒಂದು ಉತ್ತಮ ಉದಾತ್ತವಾದಂಥ ಸಮಾಜ ಸೇವೆಯನ್ನು ಮಾಡುವುದರೊಂದಿಗೆ ಬಡವ ನಿರ್ಗತಿಕರ ಎಲ್ಲ ಬೇಕು ಬೇಡಗಳಿಗೆ ಸ್ಪಂದಿಸುವಂಥ ಒಂದು ಸಂಘಟನೆ ಚಾರಿಟೇಬಲ್ ಟ್ರಸ್ಟ್ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಆಗಿದೆ. ಈ ಪರಿಸರದ ಒಂದು ಜನಪ್ರಿಯ ಮಾಧ್ಯಮ ದೃಶ್ಯ ಮಾಧ್ಯಮ ಹೊಸಕುರಲ್ ತನ್ನ 10ನೇ ವರ್ಷವನ್ನು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಅದರ ನಿರ್ದೇಶಕರು ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ಈ ಪರಿಸರದಲ್ಲಿ ಹಮ್ಮಿಕೊಳ್ತಾರೆ. ಖಾಲಿ ಮನೋರಂಜನೆ ವಾರ್ತೆ ಇದನ್ನು ಮಾತ್ರ ಬಿತ್ತರಿಸುವುದರ ಬದಲಿಗೆ ಈ ಪರಿಸರದಲ್ಲಿ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಉಂಟು ಮಾಡಬೇಕು ಎಂಬಂಥ ದೃಷ್ಟಿಯಿಂದ ದಶಮಾನೋತ್ಸವದೊಂದಿಗೆ 3 ಧರ್ಮಗಳ 3 ಹಬ್ಬವನ್ನು ಆಚರಿಸುವಂಥ ಒಂದು ಬೃಹತ್ ಯೋಜನೆಯನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಬಹುಶಃ ರಂಜಾನ್ ತಿಂಗಳಿನಲ್ಲಿ ಇಫ್ತಾರ್ ಕೂಟವನ್ನು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಇದರ ಅಧೀನದಲ್ಲಿ ಇದರ ಸಹಭಾಗಿತ್ವದೊಂದಿಗೆ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಇದರ ಅಧ್ಯಕ್ಷರಾದಂಥ ಜನಾಬ್ ಅಲ್ಹಾಜ್ ಮೊಹಮ್ಮದ್ ತಾಹರ್ ಅವರು ಈ 7 ವರ್ಷಗಳಲ್ಲಿಯೂ ಸತತವಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂಘದ ಅಭಿವೃದ್ಧಿಯತ್ತ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಇದರ ಕೇಂದ್ರ ಸ್ಥಳ ಹಳೇಕಳದಲ್ಲಿದ್ದರೂ ಈ ಸಂಘಟನೆಯ ವತಿಯಿಂದ ಅಧ್ಯಕ್ಷರ ಕೇಂದ್ರ ಸ್ಥಾನ ಹಳೆಕೋಟೆಯಲ್ಲಿ ಆದ ಕಾರಣ ಪ್ರತಿ ವರ್ಷ ಕಳೆದ 3 ವರ್ಷಗಳಿಂದ ಈ ಒಂದು ಇಫ್ತಾರ್ ಕೂಟವನ್ನು ನಾವು ಹಳೆಕೋಟೆಯಲ್ಲಿ ಆಯೋಜಿಸ್ತಾ ಇದ್ದೀವಿ. ಇಲ್ಲಿ ಇಫ್ತಾರ್ ಕೂಟ ಹೊಸಕುರಲ್ ಬಳಗಾವ ಮತ್ತು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಇದು ಮಾಡುವುದರ ಮೊದಲೇ ಇಲ್ಲಿಯ ಮಸೀದಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಹಾಜಿ ಮೊಹಮ್ಮದ್ ತಾಹರ್ ಅವರು ಈ ರಂಜಾನ್ ತಿಂಗಳಿನಲ್ಲಿ ಒಂದು ದಿವಸ ಇಡೀ ಹಳೆಕೋಟೆ ಜನರನ್ನು ಕರೆದು
ಇಫ್ತಾರ್ ಕೂಟವನ್ನು ಮಾಡುವಂಥ ಒಂದು ವ್ಯವಸ್ಥೆ ಅವರ ವೈಯಕ್ತಿಕವಾಗಿ ಮೊದಲಿನಿಂದಲೇ ಮಾಡ್ತಾ ಬಂದಿರ್ತಾರೆ. ಅವರ ಮನೆಯಲ್ಲಿ ಮಾಡುವ ಬದಲಿಗೆ ವಿಶಾಲವಾದಂಥ ಈ ಮಸೀದಿಯಲ್ಲಿ, ಮದ್ರಸಾ ಶಾಲಾ ಆವರಣದಲ್ಲಿ ಇದನ್ನು ಮಾಡ್ತಾ ಇದ್ದರು. ಕಳೆದ ವರ್ಷಗಳಿಂದ ಅದನ್ನು ಕಳೆದ 2 ವರ್ಷಗಳಿಂದ ಅದನ್ನು ನುಸರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ನೊತ್ತಿಗೆ ಅವರ ಸ್ಪಾನ್ಸರ್ಶಿಪ್ನಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಾದಂಥ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ನಮ್ಮೆಲ್ಲರ ಆತ್ಮೀಯರು, ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರು ಆದಂಥ ಜನಾಬ್ ಅಲ್ ಹಾಜ್ ಅಬ್ದುಲ್ ರಶೀದ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ಅವರನ್ನು 2 ಸಂಘಟನೆ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇಂದು ನಮಗೆ ಧಾರ್ಮಿಕ ಸಂದೇಶವನ್ನು ನೀಡಲಿಕ್ಕಿರುವವರು ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟು, ಸಹಾಯಕ ಧರ್ಮಗುರುಗಳು ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರ ಪೆರ್ಮನ್ನೂರು. ಇವರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಬಳಗ ದಶಮ ಸಂಭ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಳೆದ ವರ್ಷ ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರದಿಂದ, ಇದೇ ವರ್ಷ ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರದ ಆಶ್ರಯದಲ್ಲಿ ಒಂದು ದೊಡ್ಡ ಸರ್ವಧರ್ಮ ಸಮ್ಮೇಳನ, ಈ ಒಂದು ಸರ್ವ ಸೌಹಾರ್ದ ಕೂಟದೊಂದಿಗೆ ನಡೆದು ಬಂದದ್ದು ಈಗ ಇತಿಹಾಸ. ಬಹಳ ಅದ್ಧೂರಿಯ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಿತು ಉಳ್ಳಾಲ ವ್ಯಾಪ್ತಿಯಲ್ಲಿ. ಅದಕ್ಕೆ ಪೊಸಕುರಲ್ ಬಳಗ ನಾಂದಿ ಆಯಿತು ಅಂತ ಹೇಳಿಕೊಳ್ಳಿಕ್ಕೆ ಒಂದು ಹೆಮ್ಮೆ ಆಗ್ತಾ ಇದೆ. ಪೊಸಕುರಲ್ ಬಳಗ ಸೌಹಾರ್ದ ಇಫ್ತಾರ್ ಕೂಟ ನುಸ್ರತುಲ್ ಮಸಾಕಿನ್ ಅಸೋಸಿಯೇಟ್ನೊಂದಿಗೆ ದೀಪಾವಳಿ ಸೌಹಾರ್ದ ದೀಪಾವಳಿ ಸಂಭ್ರಮವನ್ನು ಕೊಲ್ಯ ಬಿಲ್ಲವ ಸಮಾಜ, ರೋಟರಿ ಸಮುದಾಯ ದಳ ಮತ್ತು ನಮ್ಮ ಕೃಷ್ಣಗಟ್ಟಿಯವರ ಪ್ರಾಯೋಜಕತ್ವದಲ್ಲಿ ನಡೆಸಿಕೊಂಡು ಬರ್ತಾ ಇದೆ. ಸೌಹಾರ್ದ ಕ್ರಿಸ್ಮಸನ್ನು ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರದ ಆಶ್ರಯದಲ್ಲಿ ಇದು 6ನೇ ವರ್ಷದ ಆಚರಣೆಯ ಮೊದಲ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ನಿರಂತರವಾಗಿ ನಡೆಯುವಂತಾಗಲಿ. ಕೇವಲ ಕಾಟಾಚಾರಕ್ಕಾಗಿ ಕಾರ್ಯಕ್ರಮವಾಗದೆ ಅಂತರಂಗದೊಳಗೆ ನಮ್ಮ ಸೌಹಾರ್ದತೆ ಮೂಡಿ ಬರಲಿ ಎನ್ನುವಂತಹ ಒಂದು ಸದಾಶಯ ಈ ಸರ್ವಧರ್ಮ ಸಮ್ಮೇಳನದಲ್ಲಿ, ಸೌಹಾರ್ದ ಸಂಗಮದಲ್ಲಿ, ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೂಡಿ ಬರಲಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲರಿಗೂ ಪ್ರತಿ ವರ್ಷ ಇಂತಹ ಒಂದು ಸೌಹಾರ್ದ ಇಫ್ತಾರ್ ಕೂಟ ನಡೆಸುವವರ ಒಂದೇ ಒಂದು ಉದ್ದೇಶ ಅಂದರೆ ಧಾರ್ಮಿಕ ಸೌಹಾರ್ದತೆಯ ಕಡೆಗೆ ನಮ್ಮ ನಾಡು ಒಂದು ಹೆಜ್ಜೆ ಮುಂದೆ ಇಡಲಿ ಎಂಬ ಒಂದು ಆಶಯ. ಕಳೆದ ಹಲವಾರು ವರ್ಷಗಳಿಂದ ಪೊಸಕುರಲ್ ಬಳಗ ದೀಪಾವಳಿ ಹಬ್ಬ, ಕ್ರಿಸ್ಮಸ್ ಹಬ್ಬ ಹಾಗೂ ಈ ಸೌಹಾರ್ದ ಇಫ್ತಾರ್ ಕೂಟವನ್ನು ನಡೆಸುವ ಮುಖಾಂತರ ಈ ನಮ್ಮ ಪರಿಸರದಲ್ಲಿ ಸೌಹಾರ್ದತೆಯ ಒಂದು ಹೆಜ್ಜೆಯನ್ನು ಮುಂದೆ ಇಡಲು ಆಶಿಸುತ್ತಿದೆ. ಪ್ರೀತಿಯ ಬಾಂಧವರೇ, ಹುಟ್ಟು ನಮ್ಮೆಲ್ಲರನ್ನು ಒಂದು ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗಿ ಜನ್ಮ ನೀಡುತ್ತದೆ. ಆದರೆ ನಮ್ಮ ಈ ಮನುಷ್ಯತ್ವ ಕೇವಲ ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗದೆ ಮನುಷ್ಯತ್ವದ ತತ್ವಗಳಿಗೆ ಹೊಂದಿಕೊಂಡಿರಬೇಕು. ಈ ಮನುಷ್ಯದ ತತ್ವಗಳೆಂದರೆ ಶಾಂತಿ, ಈ ಸಹನೆ, ಸಹಬಾಳ್ವೆ ಮತ್ತು ಸಹೋದರತೆ. ಇವೆಲ್ಲವೂ ಎಲ್ಲ ಧರ್ಮಗಳಲ್ಲಿ ಕಾಣಸಿಗುತ್ತದೆ. ಎಲ್ಲ ಧರ್ಮಗಳ ಸಾರವು ಮನುಷ್ಯದ ತತ್ವಗಳು. ಒಬ್ಬ ವ್ಯಕ್ತಿ ತನ್ನ ಧರ್ಮದ ತತ್ವಗಳನ್ನು ಅನುಸರಿಸಿ ಆ ಸಂದೇಶದ ಪ್ರಕಾರ ಜೀವಿಸಿದರೆ ತಾನು ಇತರರಿಗೆ ಎಂದೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಯಾಕೆಂದರೆ ಎಲ್ಲ ಧರ್ಮಗ್ರಂಥಗಳು ಇತರರಿಗೆ ಒಳಿತನ್ನು ಬಯಸುತ್ತವೆ ಹೊರತು ಯಾರಿಗೂ ಕೂಡ ಕೇಡನ್ನು ಬಯಸುವುದಿಲ್ಲ. ವಿಶೇಷವಾಗಿ ಕ್ರೈಸ್ತ ಧರ್ಮದ ಧರ್ಮಗ್ರಂಥದಲ್ಲಿ ಒಂದು ಮಾತಿದೆ, ಇತರರು ನಿನಗೆ ಏನು ಮಾಡಬೇಕೆಂದು ಬಯಸುತ್ತೀಯೋ ಅದನ್ನೇ ನೀನು ಇತರರಿಗೆ ಮಾಡು. ವಿಶೇಷವಾಗಿ ಅಂದರೆ ನಿನಗೆ ಇತರರು ಒಳ್ಳೆಯದನ್ನು ಮಾಡಬೇಕೆಂದು ನಿನ್ನ ಬಯಕೆ ಇದ್ದರೆ ನೀನು ಕೂಡ ಇತರರಿಗೆ ಒಳ್ಳೆಯದನ್ನು ಮಾಡು. ಇದೊಂದು ಗೋಲ್ಡನ್ ರೂಲ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ, ಅಥವಾ ಬಂಗಾರದ ಮಾತು. ಈ ಬಂಗಾರದ ಮಾತು ಪ್ರೀತಿಯ ಬಾಂಧವರೇ ಪ್ರತಿ ವರ್ಷ ವಿಶೇಷವಾಗಿ ಈ ಇಫ್ತಾರ್ ಕೂಟದಲ್ಲಿ ನಮಗೆ ಕಾಣಸಿಗುತ್ತದೆ. ಬಹಳ ದಿನಗಳ ಕಾಲ ಉಪವಾಸವನ್ನು ನೆರವೇರಿಸಿ ಧರ್ಮನಿಷ್ಠೆಗಳನ್ನು ಪಾಲಿಸಿ ಇದರೊಂದಿಗೆ ಅಲ್ಲಾಹುನ ಕೃಪೆಯನ್ನು ನಮ್ಮ ಮುಸ್ಲಿಂ ಬಾಂಧವರು ಬೇಡುತ್ತಾರೆ. ಇದರ ಜೊತೆಗೆ ಈ ಧಾರ್ಮಿಕ ಇಫ್ತಾರ್ ಕೂಟವನ್ನು, ಸೌಹಾರ್ದ ಇಫ್ತಾರ್ ಕೂಟವನ್ನು ಆಚರಿಸಿ ತಮ್ಮ ಸಹೋದರತೆಯ ತತ್ವಗಳನ್ನು ಇತರರೊಡೆಗೆ ಹಂಚಿಕೊಳ್ಳಲು ಕ್ರೈಸ್ತ, ಹಿಂದೂ ಹಾಗೂ ಮುಸ್ಲಿಂ ಈ ಮೂರೂ ಧರ್ಮದವರನ್ನು ಒಟ್ಟಿಗೆ ಸೇರಿಸಿ ಈ ಸೌಹಾರ್ದತೆಯ ಇಫ್ತಾರ್ ಕೂಟವನ್ನು ಈ ನಡೆಸುವ ಸಂದರ್ಭದಲ್ಲಿ ದೇವರ ಆ ಕೃಪಾಶೀರ್ವಾದ ನಮ್ಮೆಲ್ಲರಲ್ಲಿ ಇದೆ. ಏಕೆಂದರೆ ಶಾಂತಿ, ಸಹಬಾಳ್ವೆ ಮತ್ತು ಸೌಹಾರ್ದತೆಯ ಆ ವಿಚಾರವನ್ನು ಈ ಪರಿಸರದಲ್ಲಿ ನಾವು ಕೊಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಶಾಂತಿ, ಸಹಬಾಳ್ವೆಯಿಂದ ಜೀವಿಸುವ ತತ್ವಗಳು ಈ ಸೌಹಾರ್ದ ಇಫ್ತಾರ್ ಕೂಟದಿಂದ ಮುಂದುವರೆದುಕೊಂಡು ಬರಲಿ. ಪ್ರತಿ ವರ್ಷ ನುಸ್ರತುಲ್ ಮಸಾಕಿನ್ ಟ್ರಸ್ಟ್, ಅದೇ ರೀತಿ ಪೊಸಕುರಲ್ ಬಳಗ
ಇದೇ ರೀತಿಯ ಸೌಹಾರ್ದ ಇಫ್ತಾರ್ ಕೂಟವನ್ನು ನಡೆಸಿ ಧಾರ್ಮಿಕ ಸೌಹಾರ್ದತೆಯನ್ನು ಈ ಪರಿಸರದಲ್ಲಿ ನಡೆಸಲು ಸಹಕಾರಿಯಾಗಲೆಂದು ಪ್ರಾರ್ಥಿಸುತ್ತಾ ರವೀಂದ್ರ ರೈ ಕಲ್ಲಿಮಾರು, ಮುಖ್ಯ ಉಪಾಧ್ಯಾಯರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಲ, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿ. ಮುಖ್ಯವಾಗಿ ನಾವೆಲ್ಲ ಇಲ್ಲಿ ಒಟ್ಟಾಗಿದ್ದೇವೆ. ಏಕೆ ಅಂತಂದರೆ ಹಿಂದೂ, ಮುಸಲ್ಮಾನೆ, ಕ್ರಿಶ್ಚಿಯನ್ ಮತ್ತು ಇತರ ಎಲ್ಲ ಧರ್ಮೀಯರು ಒಟ್ಟಾಗಬೇಕು, ಒಂದೇ ರೀತಿಯ ಒಳ್ಳೆಯ ಮನಸ್ಸನ್ನು ಕಟ್ಟಬೇಕು ಎನ್ನುವಂಥದ್ದು ಇದರ ಒಂದು ಉದ್ದೇಶ. ಹಿರಿಯರ ಒಂದು ಮಾತಿದೆ, ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ಯಾರೇ ಆಗಿರಲಿ ಒಳ್ಳೆಯ ಮನಸ್ಸನ್ನು ಕಟ್ಟದೇ ಇದ್ದರೆ ನಮ್ಮ ಯಾವುದೇ ರೀತಿಯಾದಂಥ ಇಂಥ ಕಾರ್ಯಕ್ರಮಗಳು ಏನಾಗುವುದಿಲ್ಲ, ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಒಂದು ಸಮಿತಿಯವರು, ಅದೇ ಹೊಸಕೊರಲ್ನ ಈ ಬಳಗದವರು ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎನ್ನುವುದರ ಅರ್ಥ ಎಂಥದ್ದು ಅಂತಂದರೆ, ನಾವೆಲ್ಲ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟಿದ್ದೇವೆ. ನಾವು ಮುಂದೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಸೌಹಾರ್ದಯುತವಾದಂತಹ ಒಂದು ಬಾಂಧವ್ಯವನ್ನು ಬೆಳೆಸ್ತೇವೆ ಎನ್ನುವಂಥದ್ದೇ ಇದರ ಒಂದು ಸಂದೇಶ. ಒಂದು ಪ್ರತ್ಯೇಕವಾದಂಥ ಸಂದೇಶವನ್ನು ನಾವು ಇಲ್ಲಿ ಕೊಡುವಂಥ ಅಗತ್ಯವೂ ಕೂಡ ಇಲ್ಲ. ಆದರೂ ಕೂಡ ಈ ರಂಜಾನ್ ಹಬ್ಬದ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಸಚ್ಚಿಂತನೆಯನ್ನು ಮಾಡಬೇಕು, ಸತ್ಕರ್ಮವನ್ನು ಮಾಡಬೇಕು, ಸತ್ಕಾರ್ಯವನ್ನು ಮಾಡಬೇಕು ಅಂತ ಇದೆ. ಆದ ಕಾರಣ ನಮ್ಮ ಈ ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಬೇರೊಂದಿಲ್ಲ. ಆದ ಕಾರಣ ನಾನು ಪ್ರಥಮವಾಗಿ ಸಮಿತಿಯವರಿಗೆ ಮತ್ತು ಹೊಸಕೊರಲ್ ಬಳಗದವರಿಗೆ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತಿದೆ, ಜಂತೂನಾಮ ನರಜನ್ಮ ದುರ್ಲಭ ಅಂತ. ಅಂದರೆ ಮಾನವ ಜನ್ಮವೇ ಬಹಳ ಶ್ರೇಷ್ಠವಾದಂಥದ್ದು. ಇಂತಹ ಜನ್ಮದಲ್ಲಿ ಹುಟ್ಟಿಕೊಂಡಂಥ, ಇಂಥ ಜನ್ಮಕ್ಕೆ ಬಂದಂಥ ನಾವು ಹುಟ್ಟುವಾಗ ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಎಂಬಂಥದ್ದು ಯಾವುದೂ ಕೂಡ ಇಲ್ಲ. ನಾವು ಯಾವಾಗಲೂ ತಾಯಿಯ ಗರ್ಭದಲ್ಲಿ ನಾವು ಜನಿಸಿ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿ ಬೆಳೆದು ಆಮೇಲೆ ನಾವು ಈ ಭೂಮಿಗೆ ಬಂದ ಮೇಲೆ ನಾವು ಮನುಷ್ಯರಂತಾಗಿ ಆ ಜಾತಿಯವ ಈ ಜಾತಿಯವ ಎನ್ನುವಂಥದ್ದು ಆಗುವುದು ಹೊರತು ಹುಟ್ಟುವಾಗ ಎಲ್ಲರೂ ಕೂಡ ಮಾನವರೇ ಅಂತ. ಆದ ಕಾರಣ ನಮ್ಮಲ್ಲಿ ಮಾನವೀಯತೆ ಇರಬೇಕು ಎನ್ನುವುದು ಇಲ್ಲಿ ಮುಖ್ಯ. ಹುಟ್ಟುತ್ತಾ ಇರುವಾಗ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಗುಣಗಳಿರ್ತವೆ ಅಂತೆ, ಜನ್ಮತಾ ಅದು ಸ್ವಭಾವತೆ ಇರ್ತದೆ. ಮುಖ್ಯವಾಗಿ ರಾಕ್ಷಸೀ ಗುಣಗಳಾದಂತಹ ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ನಾವು ಏನೋ ಒಂದು ದೊಡ್ಡ ಪಟ್ಟಿ ಮಾಡ್ತೇವೋ ಅದೆಲ್ಲವೂ ಕೂಡ ಎಲ್ಲರಲ್ಲಿಯೂ ಕೂಡ ಇರ್ತದೆ. ಅದರ ಜೊತೆಗೇನೆ ಇಂದಿಷ್ಟು ಒಳ್ಳೆಯ ದೈವಿಕ ಗುಣಗಳು ಕೂಡ ನಮ್ಮೊಟ್ಟಿಗಿರ್ತವೆ ಅಂತ. ಆದರೆ ಸತ್ಯ, ನ್ಯಾಯ, ನೀತಿ, ಧರ್ಮ, ಅದೇ ರೀತಿಯಲ್ಲಿ ಪರೋಪಕಾರ, ಪ್ರೀತಿ, ಇಂಥದ್ದೇನೇನು ಒಳ್ಳೊಳ್ಳೆ ದೈವಿ ಗುಣಗಳೆಲ್ಲ ಏನಿದೆ ನಾವೇನು ಪಟ್ಟಿ ಮಾಡ್ತಾ ಇದ್ದೆ ಅದು ಕೂಡ ನಾವು ಹುಟ್ಟುವಾಗಲೇ ಇರ್ತದೆ ಎನ್ನುವಂಥದ್ದು ಅದು ಒಂದು ವಿಚಾರ. ಆ ಒಂದು ದೃಷ್ಟಿಯನ್ನು ನೋಡಿದಾಗ ನಾವು ಹುಟ್ಟಿದ ಮೇಲೆ ಬೆಳೀತಾ 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 ಬರುವಾಗ ನಾವು ಈ ಹೃದಯದಲ್ಲಿ, ಈ ಮನಸ್ಸಿನಲ್ಲಿ ದೈವೀ ಗುಣಗಳನ್ನೇ ಹೆಚ್ಚಿಸಿಕೊಂಡು ಹೋಗಿ ಆ ಏನು ನಮ್ಮಲ್ಲಿ ಸ್ವಭಾವತಃ ಹುಟ್ಟಿಕೊಂಡಿದೆ ಅದನ್ನೆಲ್ಲ ನಾವು ಹೊರಗೆ ಹಾಕತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದೆವು ಅಂತಾದರೆ ನಾವು ಏನಾಗ್ತೇವೆ ಅಂತಂದರೆ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಎಲ್ಲ ಧರ್ಮಗಳು ಹೇಳಿದಂಥ ಮಾತು ಅಂತಂದರೆ ಮಾನವ ಧರ್ಮ ಅಂತ. ಮಾನವ ಧರ್ಮ ಅಂತ ಏನು ಹೇಳ್ತದೆ ಅಂದರೆ ಎಲ್ಲರಿಗೂ ಒಂದೊಂದು ಧರ್ಮ ಇದೆ. ಮುಖ್ಯವಾಗಿ ಗುರುಗಳಾದಂಥ ನಮಗೆ ಒಂದು ಗುರುಧರ್ಮ ಅಂತ ಇದೆ, ಪ್ರಜೆಗಳಾದಂಥ ತಮಗೆಲ್ಲರಿಗೂ ಕೂಡ ಪ್ರಜಾಧರ್ಮ ಅಂತ ಇದೆ, ರಾಜನಿಗೆ ರಾಜಧರ್ಮ ಅಂತ ಇದೆ, ವೈದ್ಯನಾದವನಿಗೆ ವೈದ್ಯ ಧರ್ಮ ಅಂತ ಇದೆ. ಪ್ರತಿಯೊಬ್ಬರಿಗೂ ಅವರವರಿಗೆ ಒಂದೊಂದು ಧರ್ಮ ಇದೆ. ಅದಕ್ಕೆ ಮಾನವ ಧರ್ಮ ಅಂತ ಹೇಳ್ತೇವೆ. ಆದ ಕಾರಣ ಒಬ್ಬ ಅಧ್ಯಾಪಕನಾಗಿ ನಾನು ಒಬ್ಬ ವಿದ್ಯಾರ್ಥಿಯನ್ನು, ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ, ಒಬ್ಬ ಒಳ್ಳೆಯ ಮಗುವನ್ನು ಒಂದು ಸಮಾಜಕ್ಕೆ ಸೃಷ್ಟಿ ಮಾಡಿ ಕೊಟ್ಟೆನು ಅಂತಾದರೆ ಅದು ನನ್ನ ಧರ್ಮ. ಅದೇ ರೀತಿಯಲ್ಲಿ ಆ ವೈದ್ಯನಾದವನು ಏನು ತಮ್ಮ ಹತ್ತಿರ ಬರ್ತಾನೋ ಆ ರೋಗಿಯ ಮಾನಸಿಕವಾದಂಥ, ದೈಹಿಕವಾದಂಥ ನೋವೇನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅದು ಅವನ ಧರ್ಮ ಆಗಿರ್ತದೆ. ಈ ರೀತಿಯಲ್ಲಿ ರಾಜನಾದವನು ಯಾರು ರಾಜಕೀಯದಲ್ಲಿ ಅಥವಾ ಯಾವುದರಲ್ಲಿ ನಾಯಕತ್ವ ಹೊಂದಿರ್ತಾನೋ ರಾಜಕೀಯವು ಧರ್ಮ ಮೂಲ ಆಗಿರಬೇಕು ಅಂತಲೇ ಇದೆ. ಆದ ಕಾರಣ ತನ್ನ ಪಾಲಿನ ಧರ್ಮವನ್ನು ಆಚರಣೆಗೆ ತಂದನು ಅಂತಾದರೆ ಅಲ್ಲಿ ಧರ್ಮವನ್ನು ಏನು ಮಾಡಿದ ಹಾಗೆ ಆಗ್ತದೆ, ರಕ್ಷಣೆ ಮಾಡಿದ ಹಾಗೆ ಆಗ್ತದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂಥ ಧರ್ಮ ಇದೆ. ನಾವು ನಮ್ಮ ಧರ್ಮಗಳನ್ನು, ನಮ್ಮ ಪಾಲಿನ ಮಾನವ ಧರ್ಮ ಏನಿದೆ ಅದನ್ನು ನಮ್ಮ ಬದುಕಿನಲ್ಲಿ ನಾವು ಪಾಲನೆ ಮಾಡ್ತಾ ಬಂದೆವು ಅಂತ ಆದರೆ ಖಂಡಿತವಾಗಿಯೂ ಈ ರೀತಿಯಾದಂತಹ ಒಂದು ಕೂಟಗಳಿಗೆ ಒಂದು ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಬರ್ತದೆ ಅಂತ ನನ್ನ ಭಾವನೆ. ಮುಖ್ಯವಾಗಿ ಸ್ವಲ್ಪ ಹಿಂದೆ ಹೋದರೆ ಏನಾಗ್ತದೆ ಅಂದರೆ, ಹಿಂದೆ ಎಲ್ಲ ಅಂಥದ್ದೆಲ್ಲ ಇರಲಿಲ್ಲ. ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಹಿರಿಯರೆಲ್ಲ ಇದ್ದೀರಿ, ಒಂದು ಗದ್ದೆಯಲ್ಲಿ
ಬೇರೆ ಬೇರೆ ಜಾತಿಯವರು ಏನು ಮಾಡ್ತಿದ್ರು, ಅದು ಮಹಮ್ಮದ್ ಆಗಿರಲಿ, ರಾಮಣ್ಣ ಆಗಿರಲಿ, ಫ್ರಾನ್ಸಿಸ್ ಆಗಿರಲಿ, ಎಲ್ಲರೂ ಕೂಡ ಒಂದು ಗದ್ದೆಯಲ್ಲಿ ತರಕಾರಿ ಬೆಳೆಸ್ತಿದ್ರು, ಭತ್ತ ಬೆಳೆಸ್ತಿದ್ರು. ಅದನ್ನು ಒಟ್ಟಾಗಿ ಬೆಳೆಸಿ ಅದನ್ನು ಸಾಕಿ ಅದರಿಂದ ಬಂದ ಫಲವನ್ನು ಅವರು ಹಂಚಿ ತಿನ್ನುತ್ತಿದ್ರು ಎನ್ನುವುದು ನಮಗೆ ಗೊತ್ತಿದ್ದಂಥ ವಿಚಾರ. ಆವಾಗ ಏನಾಗ್ತದೆ ಅಂದರೆ ಅಲ್ಲಿ ಏನು ಈ ಕೋಮುವಾದ ಅಥವಾ ಏನು ಕೋಮು ಭೇದ, ಈ ಕೋಮುವಾದ ಅಂತ ನಾವು ಏನು ಹೇಳ್ತೇವೋ ಅಂತಹ ಭೇದಗಳು ಅಲ್ಲಿ ಸೃಷ್ಟಿ ಆಗ್ತಾ ಇರಲಿಲ್ಲ. ಅಂತಹ ಭೇದಗಳಿಗೆ ಅಲ್ಲಿ ಅವಕಾಶವೂ ಇರಲಿಲ್ಲ. ಯಾಕೆ ಅವಕಾಶ ಇರಲಿಲ್ಲ ಅಂತಂದರೆ ಅವರಲ್ಲಿ ಅಂತಹ ಪ್ರೀತಿ ಇತ್ತು, ಅವರಲ್ಲಿ ಅಂತಹ ಆತ್ಮೀಯತೆ ಇತ್ತು, ಅವರಲ್ಲಿ ಅಂತಹ ಒಂದು ನಂಬಿಕೆಗಳಿದ್ದು ಎನ್ನುವುದು ಬಹಳ ಮುಖ್ಯ. ಆದ ಕಾರಣ ನಾವು ಪರಸ್ಪರ, ನಮಗೆ ಗೊತ್ತಿದೆ, ಎಲ್ಲಿಯೋ ಒಂದು ನಮ್ಮ ಆಸ್ಪತ್ರೆಗೆ ಹೋದರೆ ನಮಗೆ ಇಲ್ಲಿ ಎಷ್ಟೋ ನಿದರ್ಶನಗಳನ್ನು ಕೊಡಬಹುದು. ನಾವೊಂದು ಆಸ್ಪತ್ರೆಗೆ ಹೋದರೆ ಹಿಂದೂ ಆದವ ರಕ್ತ ಕೊಟ್ಟು ಮುಸಲ್ಮಾನನ್ನು ಬದುಕಿಸಿದಂಥ ನಿದರ್ಶನಗಳು ತುಂಬ ಇದೆ, ಮುಸಲ್ಮಾನ ಆದವನು ಹಿಂದೂಗಳನ್ನು ರಕ್ತ ಕೊಟ್ಟು ಬದುಕಿಸಿದಂಥ ನಿದರ್ಶನಗಳಿವೆ. ಆದ ಕಾರಣ ಅಂಥವರೇ ನಮಗೆ ಜೀವಂತ ಏನಾಗಿರ್ತದೆ ಅಂತಂದರೆ ಈ ಕೋಮು ಸಾಮರಸ್ಯಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ನೀಡಿದಂಥವರು ಅವರೇ. ನಿಜವಾದಂಥ ಈ ಸೌಹಾರ್ದವಾದಂಥ ಕೂಟವನ್ನು, ಈ ಕೂಟದಲ್ಲಿ ನಡೆಯತಕ್ಕಂಥ ಈ ಸಂದೇಶವನ್ನು ಈ ಸಮಾಜಕ್ಕೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೇರಿರ್ತಕ್ಕಂಥ ಗಣ್ಯರಿದ್ದಾರೆ ನೋಡಿ, ಇವರು ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳು. ಅವರ ಮನಸ್ಸಿನಲ್ಲಿ ಏನಿರ್ತದೆ ಅಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಎನ್ನುವಂತಹ ಒಂದು ಭಾವನೆ ಅವರ ಮನಸ್ಸಿನ ಒಳಭಾಗದಲ್ಲಿರ್ತದೆ. ಅಂತಹ ಒಂದು ಒಳ್ಳೆಯ ಮನಸ್ಸಿಗೆ ತಾವೆಲ್ಲರೂ ಕೂಡ ಸಹಕಾರ, ಅಂದರೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡುವುದು ಅಂತಂದರೆ ಈ ರೀತಿಯ ಒಂದು ಇಫ್ತಾರ್ ಕೂಟದಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಸಂತೋಷ ಪಡುವುದು. ಅಂದರೆ ಧರ್ಮವೇ ಹಾಗೆ. ಏನು ಧರ್ಮ ಅಂದರೆ ತಾನೂ ಬದುಕಬೇಕು, ಇತರನ್ನು ಬದುಕ ಕೊಡಬೇಕು, ತಾನೂ ಸಂತೋಷ ಪಡಬೇಕು, ಇತರಿಗೆ ಸಂತೋಷ ಕೊಡಬೇಕು ಎನ್ನುವಂಥದ್ದೇ ಧರ್ಮ. ಅದಕ್ಕಿಂತ ದೊಡ್ಡ ಧರ್ಮ ಬೇರೊಂದಿಲ್ಲ. ಅಂತಹ ಕೆಲಸ ಈ ಒಂದು ಜಾಗದಲ್ಲಿ ಈಗ ಆಗ್ತಾ ಇದೆ ಅಂದರೆ ಅದೇ ದೊಡ್ಡ ಒಳ್ಳೆಯ ಸಂದೇಶ. ಆ ಸಂದೇಶ ಈ ಒಂದು ಹೊಸಕುರಲ್ ಚಾನೆಲ್ನ ಮೂಲಕ ಈ ಸಮಾಜಕ್ಕೆ ಹೋಗ್ತದೆ ಅಂತಂದರೆ ಅದೆಲ್ಲ ನಾವೆಲ್ಲ ಖುಷಿ ಪಡಬೇಕಾದಂಥ ಒಂದು ವಿಚಾರ. ಅಂಥ ಒಂದು ಒಳ್ಳೆಯ ಕಾರ್ಯ ಆಗ್ತಾ ಇದೆ. ಎಲ್ಲ ಧರ್ಮಗಳ ಸಂದೇಶ ಇದೆ ಒಂದೇ. ನಮ್ಮ ಮಹಾಭಾರತ, ರಾಮಾಯಣ, ವೇದಗಳನ್ನೆಲ್ಲ ಓದಿದರೂ ಕೂಡ ಅಲ್ಲಿ ಇರುವುದೆಂಥದ್ದು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಇದು ಎಲ್ಲ ಧರ್ಮಗಳು ಹೇಳುವಂಥದ್ದು. ಎಂತಂದರೆ ಪರೋಪಕಾರ ಮಾಡಿ, ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡುವಂಥ ಕೆಲಸವನ್ನು ಮಾಡು, ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡಬೇಡ ಎನ್ನುವಂಥದ್ದೇ ಎಲ್ಲ ಧರ್ಮಗಳ ಸಾರ. ಅಂತಹ ಒಂದು ಒಳ್ಳೆಯ ಸಂದೇಶ ಈ ಒಂದು ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಹೋಗ್ತಾ ಇದೆ ಅಂತ ಆದರೆ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಅಂತ ಹೇಳುತ್ತಾ ಮುಂದೆ ನಾವೆಲ್ಲರೂ ಒಳ್ಳೆಯ ಮನಸ್ಸನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಹೋಗುವ. ಜಾತಿಗಳ ಮಧ್ಯೆ ಭೇದ ಬೇಡ, ಜಾತಿಗಳ ಮಧ್ಯೆ ಪ್ರೀತಿ ಬೆಳೆಯುವಂಥ ಕೆಲಸ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ನಾವು ಯಾವ್ಯಾವ ದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೋ ಆ ದೇವರುಗಳೆಲ್ಲರೂ ಕೂಡ ನಮಗೆ ಒಳ್ಳೆಯ ಆಯುಷ್ಯವನ್ನು, ಆರೋಗ್ಯವನ್ನು, ಭಾಗ್ಯವನ್ನು ಕೊಡುವಂತಹ ಒಟ್ಟಿಗೆ ಒಳ್ಳೆಯ ಬುದ್ಧಿಯನ್ನು ಕೂಡ ಕೊಡುವಂತಹ ಒಂದು ಸೌಭಾಗ್ಯ ದೊರೆಯಲಿ, ಅನುಗ್ರಹ ದೊರೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಆದಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ನಾನು ನೋಡ್ತಾ ಇದ್ದೇನೆ. ಬೇರೆ ಸಂಘ ಸಂಸ್ಥೆಗಳಲ್ಲಿ ಹೋದಾಗ ಏನಾಗ್ತಾ ಉಂಟು ಅಂತಂದರೆ ಅಲ್ಲಿ 2 ಗುಂಪುಗಳು, ಅಲ್ಲಿ 2 ಭೇದಗಳು. ಅದು ಈಗ ಸಂಘ ಸಂಸ್ಥೆಗಳಿಂದ ಹೋಗಿ ಕೆಲವು ದೇವಸ್ಥಾನ, ಮಸೀದಿ ಇಲ್ಲಿಯೂ ಕೂಡ ಗುಂಪುಗಾರಿಕೆ ಆಗಿ ದೇವರನ್ನು ನಾವು ಅಪಾರ್ಥದಲ್ಲಿ ನೋಡ್ತಕ್ಕಂಥ ಒಂದು ಪ್ರಮೇಯ ನಮಗೆ ಬಂದಿದೆ ಅಂತಂದರೆ ಅದು ಯಾಕೆ ಅಂದರೆ ನಾವು ಒಳ್ಳೆಯ ಮನಸ್ಸನ್ನು ಕಟ್ಟುತ್ತಾ ಇಲ್ಲ, ನಮ್ಮಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಲ್ಲ ಎನ್ನುವಂಥದ್ದೇ ಮುಖ್ಯವಾದಂಥದ್ದು. ಅದನ್ನು ಕಟ್ಟುವಂತಹ ಕೆಲಸವನ್ನು ನಾವು ಮಾಡುವ. ಎಲ್ಲ ಮುಸ್ಲಿಂ ಬಾಂಧವರಿಗಿಂತಲೂ ಮೊದಲಾಗಿ ನಮ್ಮ ಸಹೋದರ ಧರ್ಮದ, ಎರಡೂ ಧರ್ಮದ ಮಹನೀಯರು ಇಲ್ಲಿ ನಮ್ಮ ಜೊತೆಗೆ ಸೇರಿದ್ದಾರೆ ಅನ್ನುವುದೇ ನಮ್ಮ ಸೌಹಾರ್ದತೆಯ ದೊಡ್ಡ ಯಶಸ್ವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಅದರೊಟ್ಟಿಗೆ ಬೋರ್ಡ್ ನೋಡಿದಾಗ ನುಸ್ರತುಲ್ ಮಸಾಕಿನ್ ಅಂತ ಇದೆ, ಕೆಳಗಡೆ ಹೊಸಕುರಲ್ ಅಂತ ಇದೆ. ಏನಪ್ಪ ಇದರ ಸಂಬಂಧ ಅಂತ ನಾನು ತುಂಬ ಹೊತ್ತು ಆಲೋಚನೆ ಮಾಡಿದೆ. ಆವಾಗ ನನಗೆ ಗೊತ್ತಾಗಿದ್ದು ಒಂದು ಕೃಷಿ, ಒಂದು ಫಸಲು ಅಂತ. ಹೊಸಕುರಲ್ ಅನ್ನೋದು ಅದೊಂದು ಕೃಷಿ ಆದರೆ ಆ ಕೃಷಿಯಿಂದ ಸಿಗಬೇಕಾದಂತಹ ನುಸ್ರತುಲ್ ಮಸಾಕಿನ್, ಬಡವರಿಗೆ ಸಹಾಯ ಮಾಡುವುದು ಅಂತ ಅದು ಚಿಗುರಾಗಿದೆ. ಅಂದರೆ ಈ ಸೌಹಾರ್ದತೆಯಲ್ಲಿ ಈ ಹೊಸಕುರಲ್ ಮತ್ತು ನುಸ್ರತುಲ್ ಮಸಾಕಿನ್ ಪರಸ್ಪರ ಸಂಯೋಜನೆಗೊಂಡಿದೆಯಲ್ಲ, ಅದರ ಅರ್ಥ ಇಷ್ಟೇ. ನಮ್ಮ ಮಹನೀಯರು ರಮೇಶ್ ಅವರು ಹೇಳಿದಂತೆ ಒಂದಿಷ್ಟು ಮಾನವೀಯತೆಯ ದರ್ಶನ ಅದಾಗಿದೆ. ಆ ರೀತಿಯಲ್ಲಿ ನಾನು ಈ ಕಟ್ಟಡದ ಮೇಲೆ ಏರಿ ಬರುವಾಗ ಅಲ್ಲಿ ಬರೆದಿಟ್ಟಿತ್ತು, ಇದು ಜ್ಞಾನ ಕೇಂದ್ರ, ಭಕ್ತಿ ಶ್ರದ್ಧೆಯಿಂದ ಮೇಲೇರಿ ಕೆಳಗಿಳಿಯಿರಿ ಅಂತ. ನಾನು ಭಾವಿಸಿದೆ, ಭಕ್ತಿ ಶ್ರದ್ಧೆಯಿಂದ ಮೇಲೇರಿದರೆ ಕೆಳಗೆ ಇಳಿಯೋದೇ ಇಲ್ಲ.
ಆದರೆ ಈ ಕಟ್ಟಡ ಅಲ್ವಾ, ಇದರಿಂದ ಕೆಳಗೆ ಜಾಗೃತೆಯಿಂದ ಇಳೀರಿ ಅಂತ ಬರೆದದ್ದು ಆಗಿರಬಹುದು ಅಂತ ನಾನು ಭಾವಿಸಿದೆ. ಅಂದರೆ ಭಕ್ತಿಯಿಂದ ಲಅಲ್ಲಕುಂ ತತ್ತಕೂನ್, ಪವಿತ್ರ ಕುರಾನ್ 183 2ನೇ ಅಧ್ಯಾಯದಲ್ಲಿ ಹೇಳಿದೆ. ಉಪವಾಸ ಯಾಕೆ ಅಂದರೆ ಭಕ್ತಿ ಬರಬೇಕು ಅಂತ. ಈ ಭಕ್ತಿಗಾಗಿ ನಮ್ಮೊಳಗೆ ಭಕ್ತಿ ಜಾಗೃತವಾದರೆ ನಾವು ಖಂಡಿತವಾಗಿಯೂ ಎಲ್ಲೂ ಸೋಲೋದಿಲ್ಲ. ಅಂದರೆ ಈ ಜಗತ್ತಿನ ಮಾನವೀಯ ನಿರ್ಮಿತ ಸಿದ್ಧಾಂತ ತತ್ವಗಳೆಲ್ಲವೂ, ನಮ್ಮ ಕಟ್ಟಳೆಗಳೆಲ್ಲವೂ ಸೋತು ನಿಂತಾಗ, ಕಾನೂನು ಸೋತು ನಿಂತಾಗ ಅಲ್ಲಿ ನಿರೀಕ್ಷೆಗಳನ್ನು ಹುಟ್ಟುಹಾಕುವಂತಹ ಒಂದು ಶಕ್ತಿ ಇದ್ದರೆ ಅದು ಧರ್ಮ ಅಂತ ನಾನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀನಿ. ಯಾವುದೇ ಧರ್ಮದ ಆಶಯಗಳನ್ನು, ಆದರ್ಶಗಳನ್ನು ತೆಗೆದು ನೋಡಿ, ಎಲ್ಲ ಅವಕಾಶಗಳು ಮುಗಿದು ಹೋದಾಗ ಒಂದಿಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕುವಂತಹ ಒಂದು ಪ್ರಯತ್ನ, ಒಂದು ಸಾಧ್ಯತೆ ಇರೋದಾದರೆ ಅದು ಧರ್ಮಕ್ಕೆ ಮಾತ್ರ ಸಾಧ್ಯ ಆಗಿರೋದು. ಕಾರಣ ಅಂತ ಹೇಳಿದರೆ, ಅಮೇರಿಕದ ಓಹಿಯೋ ಆ ಒಂದು ಕೋರ್ಟಿನಲ್ಲಿ ಒಂದು ವಿಚಾರಣೆಗೆ ಬರುತ್ತೆ. ಮರಣದಂಡನೆ, ಮಗನನ್ನು ಕೊಂದ ವ್ಯಕ್ತಿಗೆ ಮರಣದಂಡನೆಯಾಗಿದೆ. ಆ ಸಂದರ್ಭದಲ್ಲಿ ತಾಯಿ ಕಟಕಟೆಯಲ್ಲಿ ನಿಂತಿದ್ದಾಳೆ, ಆರೋಪಿನೂ ಇದ್ದಾನೆ, ಅದೇ ರೀತಿ ಮಗ ಸತ್ತು ಹೋಗಿದ್ದಾನೆ, ಕೊಲೆಯಾಗಿದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ಅಮೇರಿಕದ ಓಹಿಯೋ ಕೋರ್ಟಿನ ಆ ಒಂದು ಸಭಾಂಗಣದಲ್ಲಿ ಮಾತನಾಡುತ್ತಾ ಹೇಳಿದಂತಹ ಒಂದು ಮಾತು, ಐ ಕಾಂಟ್ ಹೇಟ್ ಯು. ಇದು ತನ್ನ ಸ್ವತಃ ಮಗನನ್ನು ಗುಂಡಿಟ್ಟು ಸಾಯಿಸಿದಂತಹ ಆ ಕೊಲೆ ಅಪರಾಧಿಯ ಮುಂದೆ ನಿಂತು ಹೇಳಿದಂತಹ ಮಾತು. ಕಾರಣ, ನನ್ನ ಧರ್ಮ ನಿನ್ನನ್ನು ಕೊಲ್ಲಲು ನನಗೆ ಹೇಳುವುದಿಲ್ಲ. ಐ ಕಾಂಟ್ ಹೇಟ್ ಯು. ಇದಾಗಿತ್ತು ಕೊಲೆಗಾರನಾದ ಆ ವ್ಯಕ್ತಿಯ ಮುಖ ನೋಡಿ ಹೇಳಲು ಸಾಧ್ಯವಾಗಿದ್ದು. ಆ ಕೋರ್ಟ್ ಅಲ್ಲ, ಕಾನೂನು ಅಲ್ಲ, ಎಲ್ಲವೂ ಸೋತು ನಿಂತಾಗ ಅಲ್ಲಿ ನಮಗೆ ಒಂದಿಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕುವುದು ಧರ್ಮ ಅಂತ ಹೇಳಿದ್ದು. ಅದಕ್ಕೆ ಅವರು ಆ ರುಕಿಯಾ ಅನ್ನುವಂತಹ ಆ ತಾಯಿ ಹೇಳಿದ ಮಾತು, ನನ್ನ ಧರ್ಮ ನನಗೆ ಕಲಿಸಿದ್ದು ಅದೇನೆಂದರೆ ಪರಸ್ಪರ ಕರುಣ ತೋರು, ಇರ್ಹಮು ಮಂಫಿಲ್ಲಾರ್ ಯರ್ಹಮುಕುಂ ಮಂಫಿಸ್ ಸಮಾ. ಭೂಮಿಯಲ್ಲಿರುವ ಎಲ್ಲರಿಗೂ ಕರುಣ ತೋರು, ಆವಾಗ ನಿನಗೆ ಅಲ್ಲಾಹನ ಕರುಣೆ ಸಿಗುತ್ತದೆ ಅನ್ನುವ ಆ ಸಂದೇಶವನ್ನು ಹೇಳುತ್ತಾ ಆ ಕೊಲೆಗಾರನನ್ನು ಕ್ಷಮಿಸಿ, ಆ ಕೊಲೆಗಾರನನ್ನು ಹಗ್ಗಡ್ ಹಿಮ್. ಆ ಸಂದರ್ಭದಲ್ಲಿ ಆ ಕೊಲೆಗಾರನನ್ನೇ ಬಿಗಿದಪ್ಪುವಂತಹ ಆ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಇದಾಗಿದೆ ಧರ್ಮ ನಮಗೆ ನೀಡುವಂತಹ ತಿರುಳು. ಅದೇ ರೀತಿ ಚಿಂತನೆ ಮಾಡಿದರೆ ಧರ್ಮದ ಮೂಲ 33 ವರ್ಷ ಪ್ರಾಯ ಮಾತ್ರ ಇರುವಂತಹ ಅಲಿ ಬನಾತ್ ಬಗ್ಗೆ ನಾವು ಕೇಳಿದ್ದೇವೆ. ಆಸ್ಟ್ರೇಲಿಯಾದ ಶ್ರೀಮಂತ ಮಲ್ಟಿ ಮಿಲಿಯನೇರ್ ವ್ಯಕ್ತಿ ಅಲಿ ಬನಾತ್. ಆತನಿಗೆ ಕ್ಯಾನ್ಸರ್, ಆತನ ದೇಹದಲ್ಲಿ ರೋಗಾಣು ಕಂಡುಕೊಂಡಾಗ, ರಕ್ತದಲ್ಲಿ ಅವನಿಗೆ ಗೊತ್ತಾದಾಗ ಆತನು ಹೇಳಿದ್ದು, ಇದು ಗಿಫ್ಟೆಡ್ ವಿತ್ ಕ್ಯಾನ್ಸರ್, ನನಗೆ ಇದೊಂದು ಸುವರ್ಣ ಅವಕಾಶ ಆಗಿದೆ ಅಂತ. ಏನು ಮಾಡಿದ? ಇಷ್ಟೆಲ್ಲ ಸಂಪತ್ತನ್ನು ಆತನು ನೇರವಾಗಿ ಆಫ್ರಿಕಾದ ಆ ಒಂದು ಏನೂ ಇಲ್ಲದಂತಹ, ತಿನ್ನಕ್ಕೆ ರೊಟ್ಟಿ ಇಲ್ಲದಂತಹ, ಕಾಲಿಗೆ ಚಪ್ಪಲಿ ಇಲ್ಲದಂತಹ ಆ ಜನರ ಮಧ್ಯೆ ಹೋಗಿ ತನ್ನ ಸಂಪತ್ತನ್ನೆಲ್ಲ ವ್ಯಯಿಸಿದ. 3 ವರ್ಷ ಕಾಲ, 6 ತಿಂಗಳು ಮಾತ್ರ ಬದುಕುತ್ತಿ ಅಂತ ಹೇಳಿದಾಗ, ಇಲ್ಲ 3 ವರ್ಷ ಆತ ಬದುಕಿದ. ಆತನೊಂದಿಗೆ ಕೇಳಿದಾಗ, ಆತನಿಗೆ ಎಲ್ಲ ಇದೆ, ಎಲ್ಲ ಸಂಪತ್ತು ಇತ್ತು. ಆತನೊಂದಿಗೆ ಕೇಳಿದರು, ನಿನ್ನ ಶ್ರೀಮಂತಿಗೆ ಮತ್ತು ನೀನು ಈಗ ಆಫ್ರಿಕಾದಲ್ಲಿರುವ ಜನರಿಗೆ ಮಾಡುವ ಸೇವೆ ನುಸ್ರತುಲ್ ಮಸಾಕಿನ್ ಇದೆಯಲ್ಲ, ಅದೇ ಕಾರ್ಯಕ್ರಮವನ್ನು ಅಲಿ ಬನಾತ್ ಹೋಗಿ ಆಫ್ರಿಕಾದಲ್ಲಿ ಮಾಡಿದಾಗ ಆತ ಹೇಳಿದ ಒಂದು ಮಾತು ಇದೆ, ನಾವು ಎಲ್ಲರೂ ನೆನಪಿಸ್ಕೊಳ್ಬೇಕು. ಅದೇನೆಂದರೆ ಬೇರೇನೂ ಅಲ್ಲ, ನನಗೆ ಈ ಸಂದರ್ಭದಲ್ಲಿ ದಿಸ್ ಈಸ್ ವೆಲ್ತ್ ಆನ್ ಫೇರ್ ಆಫ್ ಥಾಂಕ್ಸ್ ಫಾರ್ ಆ್ಯನ್ ಆಫ್ರಿಕನ್ ಚೈಲ್ಡ್ ವಿತ್ ನೋ ಥಾಂಕ್ಸ್. ಅಂದರೆ ಆಫ್ರಿಕಾದ ಆ ಬಡ, ತಿನ್ನಕ್ಕಿಲ್ಲದ, ಕಾಲಿಗೆ ಚಪ್ಪಲಿ ಇಲ್ಲದ ಆ ಒಂದು ಮಗುವಿಗೆ ಒಂದು ಜೋಡಿ ಚಪ್ಪಲಿ ಕೊಡುವುದು ನನ್ನ ಮಿಲಿಯನ್ ಗಟ್ಟಲೆ ಸಂಪತ್ತಿಗಿಂತ ಮಿಗಿಲಾದದ್ದು ಅಂತ ಸಂದೇಶವನ್ನು ಕೊಟ್ಟಂತಹ ಅಲಿ ಬನಾತ್. ಇದಾಗಿದೆ ನಿಜವಾದ ಧರ್ಮದ ತಿರುಳು. ಆದ್ದರಿಂದಲೇ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕಿರುವುದು, 1400 ವರ್ಷಗಳ ಹಿಂದೆ ಗತಿಸಿ ಹೋದ ಚರಿತ್ರೆ ಉಮರ್ ರಲಿಯಲ್ಲಾಹು ಅನ್ಹು ಅವರ ಬಗ್ಗೆ ನಾವು ನೆನಪಿಸುತ್ತೇವೆ. ಆ ಹಸಿದ ಹೊಟ್ಟೆಗೆ ರೊಟ್ಟಿಯನ್ನು
ತಲೆಯಲ್ಲಿ ಹೊತ್ತು ನಡೆದ ಉಮರ್ ರಲಿಯಲ್ಲಾಹು ತಆಲಾ ಅನ್ಹು. ಅದೇ ರೀತಿ ಒಂದಿಷ್ಟು ವರ್ಷಗಳ ಹಿಂದೆ ಕಲ್ಕತ್ತಾದಲ್ಲಿ ಅದ್ಭುತವನ್ನ ಸೃಷ್ಟಿಸಿದ ಮದರ್ ತೆರೇಸಾ ಅನ್ನುವಂತಹ ಆ ಮಹಾ ಚೇತನವನ್ನು ನೆನಪಿಸ್ಕೊಳ್ತೇವೆ. ಯಾಕಂತ ಹೇಳಿದರೆ ಭಿಕ್ಷೆ ಬೇಡಿ ಹಸಿದ ಹೊಟ್ಟೆಯನ್ನ ತಣಿಸಿದಂತಹ ತಾಯಿಯಾಗೀತು ಆ ತಾಯಿ. ಅದೇ ರೀತಿ ಇನ್ನೂ ಒಂದು ಸ್ವಾಮಿ ವಿವೇಕಾನಂದರನ್ನ 100 ವರ್ಷಗಳ ಆ ಒಂದು ಇತಿಹಾಸದಲ್ಲಿ ನೆನಪಿಸ್ತಾ ಇದೆ. ಆ ಸ್ವಾಮಿ ವಿವೇಕಾನಂದ ಹೇಳಿದ ಮಾತು, ಲಿವ್ ಆ್ಯಂಡ್ ಲೆಟ್ ಲಿವ್, ನೀನು ಬದುಕು, ಇತರಿಗೆ ಬದುಕಲು ಕೊಡು. ಅಂದರೆ ಇದರಿಂದ ನಮಗೆ ಮನವರಿಕೆ ಮಾಡುವಂತಹ ಸಂಗತಿ ಏನೆಂದರೆ, ಹುಟ್ಟುವಾಗ ಏನು ಜಾತಕ ನೋಡ್ತಾರೆ, ಸತ್ತಾಗ ಸೂತಕ ಅಂತಾರೆ, ಆದರೆ ಬರೀ ಮಧ್ಯದಲ್ಲಿ ನಾಟಕ ಇದೆ, ಇದರ ಒಳಗೆ ಒಂದು ಕೌತುಕ ಇದೆ, ಅದೇ ಇದು ಪರಸ್ಪರ ಸೇರುವಿಕೆ. ಅಂದರೆ ಈ ಉಪವಾಸದ ಅರ್ಥ ಏನೆಂದರೆ ಬೇರೇನೂ ಅಲ್ಲ, ಒಂದು ಒಣಗುವಿಕೆಯಲ್ಲಿ ಒಂದು ಅರಳುವಿಕೆ ಇದೆ, ಒಂದು ಚಿಗುರುವಿಕೆ ಇದೆ, ಅದಾಗಿದೆ. ನಾವು ಎಷ್ಟೊಂದು ಹಸಿವನ್ನ ತಾಳಿ ನಂತರ ಕಷ್ಟವಿರುವವರಿಗೆ, ತೊಂದರೆ ಇರುವವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಆ ಒಂದು ಮನೋಸ್ಥಿತಿ ಇದೆಯಲ್ಲ, ದೇವರನ್ನು ಕಾಣಲು ಸಾಧ್ಯ ಇಲ್ಲ, ದೇವರನ್ನು ಮುಟ್ಟಲು ಸಾಧ್ಯ ಇಲ್ಲ. ಆದರೆ ದೇವರ ಸನ್ನಿಧಿ ಅದು ನಮಗೆ ಸಾಧ್ಯ ಸಿಗುತ್ತದೆ ಯಾವಾಗ? ಜನರ ಮಧ್ಯೆ ನಾವು ತೆರಳುವಾಗ. ಇದಾಗಿದೆ ಈ ಸಂದೇಶ ಅಂತ ಹೇಳುತ್ತಾ ಎಲ್ರಿಗೂ ಶುಭವಾಗಲಿ ಅನ್ನುವ ಆ ಸಂದೇಶವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಹೂವಿನ ಮೇಲೆ ಮಲಗಿದರೆ ಅದು ಫಸ್ಟ್ ನೈಟ್ ಆಗಿರುತ್ತೆ, ನಮ್ಮ ಮೇಲೆ ಹೂ ಬಿದ್ದರೆ ಅದು ಲಾಸ್ಟ್ ನೈಟ್ ಆಗಿರುತ್ತದೆ. ಆದರೆ ಹೂವಿನಂತ ಮನಸ್ಸು ನಮಗೆ ಇದ್ದರೆ ಖಂಡಿತ ನಮಗೆ ಸಾವೇ ಇಲ್ಲ ಅಂತ ಹೇಳುತ್ತಾ, ಟ್ರಸ್ಟ್ ವರ್ತ್ ಹಾಗೂ ಹೊಸಕುರಲ್ ಬಲಗದವರು ನಡೆಸಿದಂಥ ಈ ಇಫ್ತಾರ್ ಕೂಟ ಇದು ಒಂದು ಹಲವು ವರ್ಷಗಳಿಂದ ನಡೆಸ್ತಾ ಇದ್ದರೂ ಕಾಲಕ್ರಮೇಣ ಇದು ಉತ್ತಮವಾಗಿ ಕಾಣಬಹುದು ಅಂತ ಹೇಳುವ ಒಂದು ಮಾತನ್ನು ನಾನು ಹಿಂದೆ ಹೇಳಿದ್ದೆ. ಆದರೆ ಇವತ್ತು ಆ ಮಾತು ನಿಜವಾಗಿದೆ. ಯಾಕೆಂತ ಹೇಳಿದರೆ ಹಲವಾರು ನನ್ನ ಹಿಂದೂ ಸಹೋದರರು, ಕ್ರಿಶ್ಚಿಯನ್ ಸಹೋದರರು, ಸಹೋದರಿಯರು ಇಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಕಾಟಾಚಾರಕ್ಕೆ ಇರುವ ಕಾರ್ಯಕ್ರಮ ಆಗಿಲ್ಲ, ಇದೊಂದು ಫಲಪ್ರದವಾದ ಕಾರ್ಯಕ್ರಮ ಆಗಿದೆ ಅಂತೇಳಿ ನನಗೆ ಬಹಳ ಖುಷಿ ಇದೆ.